ಪೇಟಾದವರ ಕಾಟದಿಂದ ಕಳೆಗುಂದಿದ ಕಂಬಳಕ್ಕೆ ಮತ್ತೆ ಮರುಜೀವ ಬಂದಂತಿತ್ತು. ಸ್ಪರ್ಧೆ, ಪೈಪೋಟಿ, ಹಿಂಸೆಯಿಲ್ಲದೆ ಆರಾಧನೆಯಂತೆ ನಡೆದ ಈ ಕಂಬಳದಲ್ಲಿ 10 ಜೋಡಿ ಕೋಣಗಳು ಗದ್ದೆಯಲ್ಲಿ ಕೆಸರು ಹಾರಿಸಿ ಸಂಭ್ರಮಿಸಿದ್ವು. ಯರುಪಂಟ ದೈವದ ರಕ್ಷಣೆಯಲ್ಲಿ ನಡೆದ ಈ ಸುಂದರ ಕಂಬಳದ ಅಪರೂಪದ ದೃಶ್ಯವನ್ನ ನೀವೇ ನೋಡಿ. ಗುತ್ತಿನ ಮನೆಗಳ ಗತ್ತಿನ ಕೋಣಗಳ ಘನಗಾಂಭೀರ್ಯ, ಅಲಂಕಾರ, ನಡುಗೆ, ಓಟ ನೋಡೋದೇ ಒಂದು ಖುಷಿ. ಪೊಗದಸ್ತಾದ ಕೋಣಗಳು ಗದ್ದೆಗೆ ಇಳಿದವು ಎಂದ್ರೆ ಅದೆಂತ ಜಿದ್ದು, ಅದೆಂತ ಮಿಂಚಿನ ಓಟ. ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಕೆಂಬಣ್ಣದ ಭೂಮಿಯ ಮೇಲೆ ಕೆಸರಿನ ಓಕುಳಿ ಚೆಲ್ಲುವಂತೆ ಓಡುವ ಕಂಬಳದ ಕೋಣಗಳು ಎಂಥವರನ್ನ ಆಕರ್ಷಿಸುತ್ತೆ. ಆದ್ರೆ ಪೇಟಾದವರಿಗೆ ಮಾತ್ರ ಈ ಜಾನಪದ ಕ್ರೀಡೆಯಲ್ಲಿ ಹಿಂಸೆ ಕಾಣುತ್ತೆ. ಹಾಗಾಗಿ ಪದೇ ಪದೇ ನ್ಯಾಯಾಲಯದ ಮೆಟ್ಟಿಲೇರಿ ಕಂಬಳಕ್ಕೆ ನಿಷೇಧ ಹೇರಲು ಹೋರಾಟ ಮಾಡ್ತಾರೆ. ಕಾನೂನು ಸಮರ ಏನೇ ಇರಲಿ, ಉಡುಪಿ ಜಿಲ್ಲೆಯ ಆತ್ರಾಡಿ ಸಮೀಪದ ಪರೇಕಾ ಅರಮನೆಯ ಗದ್ದೆಯಲ್ಲಿ ಸಾಂಪ್ರದಾಯಿಕ ದೈವ ಕಂಬಳ ಅದ್ಧೂರಿಯಾಗಿ ನಡೆಯಿತು. 10 ಜೋಡಿ ಕೋಣಗಳು ನಾಗಾಲೋಟದಲ್ಲಿ ಓಡಿ ದೈವದ ಸೇವೆ ಮಾಡಿದ್ವು. ಕಂಬಳ ಅಂದ್ರೆ ಕೇವಲ ಸ್ಪರ್ಧೆಯಲ್ಲ, ಇಲ್ಲಿ ದೈವದ ಆರಾಧನೆಗೂ ಸ್ಥಾನವಿದೆ. ಯರುಪಂಟ ಎಂಬ ದೈವದ ಪಾದ್ರಿಯು ಕಂಬಳ ನಡೆಯುವ ಗದ್ದೆಗೆ ಪ್ರದಕ್ಷಿಣೆ ಬಂದು ನರ್ತನ ಸೇವೆ ನಡೆಸ್ತಾನೆ. ಆ ದೈವದ ರಕ್ಷಣೆಯಲ್ಲಿ ಕೋಣಗಳು ಗದ್ದೆಗಿಳಿಯೋದು ಸಂಪ್ರದಾಯ. ಪರೀಕ ಮನೆತನದ ಕಲ್ಕುಡ ದೈವದ ಆರಾಧನೆಯ ಸಲುವಾಗಿ ಈ ದೈವ ಕಂಬಳ ಆಯೋಜಿಸಲಾಗಿತ್ತು. 1913ನೇ ಇಸವಿಯಿಂದ ಒಂದು ಬಾರಿಯೂ ಅಡ್ಡಿಯಾಗದಂತೆ ಪ್ರತಿ ವರ್ಷ ಕಂಬಳ ನಡೆಸಿಕೊಂಡು ಬರಲಾಗ್ತಾ ಇದೆ. 106 ವರ್ಷಗಳ ಇತಿಹಾಸದಲ್ಲಿ ದೈವಗಳಿಗೆ ಕೋಣಗಳ ಈ ಸೇವೆ ತಪ್ಪಿದಲ್ಲ. ಕೋಣಗಳ ಮೇಲೆ ಯಾವುದೇ ಹಿಂಸೆ ನಡೆಯದೆ ಸ್ಪರ್ಧೆಗಿಂತಲೂ ಆರಾಧನೆಗೆ ಒತ್ತು ಕೊಟ್ಟು ಕಂಬಳ ನಡೆಸುವುದು ಇಲ್ಲಿನ ವಿಶೇಷ. ಮೂಲ ಸ್ವರೂಪದ ಈ ದೈವ ಕಂಬಳ ಕಾಣಲು ಊರು ಮಾತ್ರವಲ್ಲ, ಪರವೂರುಗಳ ಸಾವಿರಾರು ಜನರು ಸೇರ್ತಾರೆ. ಅದೇ ರೀತಿ ನಮ್ಮ ಊರಿನಂಥ ದೈವ ದೇವರುಗಳ ಆರಾಧನೆಗಳು ಕಂಬಳಗಳನ್ನು ಆಚರಣೆಗೆ ಪೂರಕವಾಗಿತ್ತು. ಅರಸು ಮನೆತನಗಳ ಅರಸರು ಇದನ್ನು ಕಂಬಳವನ್ನು ಹೆಚ್ಚಾಗಿ ಪ್ರೋತ್ಸಾಹ ಮಾಡ್ತಿದ್ರು ಅನ್ನೋದನ್ನು ಎಲ್ಲ ನಾವು ಕಾಣ್ತಾ ಇದ್ದೀವಿ. ಪ್ರತಿ ಗ್ರಾಮದಲ್ಲೂ ಕೂಡ ಒಂದೊಂದು ಅರಮನೆಗಳಿತ್ತು. ಒಂದು 5-6 ಗ್ರಾಮಕ್ಕೆ ಒಂದು ಹೋಬಳಿ ಅರಮನೆ ಇದ್ದರೆ, ಒಂದು ಜಿಲ್ಲೆಗೆ ಸೀಮಿತವಾದ ಈಗ ಮೂಲ್ಕಿ ಅರಮನೆ ಇದ್ದ ಥರನೇ ಒಂದು ಊರಿನಲ್ಲಿ ಗಣ್ಯ ವ್ಯಕ್ತಿಗಳು ದೊಡ್ಡ ಗದ್ದೆಗಳನ್ನು ಉಳುಮೆ ಮಾಡೋದ್ರ ಜೊತೆ ಎಲ್ಲ ಊರಿನ ಜನರಿಗೆ ಅನ್ನದಾನವನ್ನು ವ್ಯವಸ್ಥೆ ಮಾಡಬೇಕು, ದೈವ ದೇವರುಗಳ ಆರಾಧನೆ ಮಾಡಬೇಕು. ಈ ನಿಟ್ಟಿನಲ್ಲಿ ಕಂಬಳೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಕೋಣಗಳನ್ನ ಮನೆಯ ಮಕ್ಕಳಿಗಿಂತಲೂ ಪ್ರೀತಿಯಿಂದ ಸಾಕಿ 2 ತಿಂಗಳ ಕಾಲ ಬಣಕ್ಕಿಟ್ಟು ಹೋರಾಟ ನಡೆಸುವ ಕಂಬಳ ಒಂದು ಅಪರೂಪದ ಆಚರಣೆ. ಕೃಷಿ ಸಂಸ್ಕೃತಿ ನಶಿಸ್ತಾ ಬಂದರೂ ಕಂಬಳೋತ್ಸವದಿಂದಾಗಿ ಕೂಡು ಕುಟುಂಬಗಳು ಮತ್ತು ದೈವದ ಆರಾಧನೆಗೆ ಹೊಸ ಅರ್ಥ ಬಂದಂತಾಗಿದೆ. ಕಂಬಳಗಳ ಬಗ್ಗೆ ಆಕ್ಷೇಪಗಳಿದ್ದವರು ಮಾನವ ಮತ್ತು ಕೋಣಗಳ ನಡುವಿನ ಈ ಅಪೂರ್ವ ಸಂಬಂಧವನ್ನು ನೋಡಿ ನಿರ್ಧರಿಸಬೇಕು. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.